1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಅವಾಗ ಆಕೆ ಹೇಳ್ತಾಳೆ, ನನಗೆ ನಿಮಗೆ 1 ಕೋಟಿ ರೂಪಾಯಿ ಬೇಡ, ನನ್ನ ಗಂಡ ಡ್ಯೂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಕಳೆದ 8 ತಿಂಗಳಿಂದ ನನ್ನ ಪತಿಯ ಮುಖವನ್ನು ನಾನು ನೋಡಿಲ್ಲ, ನಿಮ್ಮ 1 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಹೋಗ್ರಿ, ನಿಮ್ಮ ಕಡೆ ತಾಕತ್ತಿದ್ದರೆ ನನ್ನ ಗಂಡನ ಮುಖವನ್ನು ಒಪ್ಪತ್ತು ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಅವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೈ ಚೆಲ್ತಾರೆ. ಯಾರು ಪಾಕಿಸ್ತಾನಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗಿತ್ತು, ಉತ್ತರವನ್ನು ಕೊಡೋದಿಲ್ಲ, ವಿಶ್ವಸಂಸ್ಥೆಗೆ ಲೆಟರ್ ಬರೀತಾರೆ, ಪಾಕಿಸ್ತಾನ ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದೆ ಅಂತ. ನಮಗೆಲ್ಲರಿಗೂ ಗೊತ್ತಿದೆ 2008ನೇ ಇಸ್ವಿ 2008ನೇ ಇಸ್ವಿಯಲ್ಲಿ ಯಾವಾಗ ಪಾಕಿಸ್ತಾನದ 10 ಜನ ಉಗ್ರವಾದಿಗಳು ಕಸಬನ ನೇತೃತ್ವದಲ್ಲಿ ಮುಂಬೈಯಲ್ಲಿ ಬಂದು ಗುಂಡನ್ನು ಹಾಸಿದ್ರು, 200ಕ್ಕಿಂತ ಹೆಚ್ಚು ಜನ ಭಾರತೀಯ ಸೈನಿಕರನ್ನು, ಭಾರತೀಯ ನಾಗರಿಕರನ್ನು ಕೊಂದು ಹಾಕ್ತಾರೆ. ಅವಾಗ ಇಡೀ ದೇಶದಲ್ಲಿ ಆಕ್ರೋಶ ಆಗಿತ್ತು. ನಾವೇನಾದರೂ ಆ್ಯಕ್ಷನ್ ತೊಗೊಳ್ತೀವಿ ಅಂದರೆ ಕೇವಲ ವಿಶ್ವಸಂಸ್ಥೆಯ ಮುಂದೆ ಹೋಗಿ ಇಲ್ಲ ಪಾಕಿಸ್ತಾನ ಉಗ್ರವಾದಿ ಚಟುವಟಿಕೆಯನ್ನು ನಡೆಸ್ತಾ ಇದೆ ಅಂತೇಳಿ ಮನವಿಯನ್ನು ಕೊಡೋ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಭಾರತ ದೇಶದ ತಾಕತ್ತು ಯಾವ ರೀತಿ ಕೈಯಲ್ಲಿದೆ ಅಂದರೆ ನಾವೆಲ್ಲರೂ ಬೇಗ ನೆನಪಾರ್ತೀವಿ. ಅದಕ್ಕಾಗಿ ಒಂದು ನೆನಪನ್ನು ಮಾಡ್ತಾ ಇದ್ದೇನೆ. 2016ನೇ ಇಸ್ವಿ ಸೆಪ್ಟೆಂಬರ್ 18ನೇ ತಾರೀಕು ಪಾಕಿಸ್ತಾನದಿಂದ ಬಂದಿರೋ ತನಕ 4-5 ಉಗ್ರವಾದಿಗಳು ಕಾಶ್ಮೀರದ ಸೇನಾ ಶಿಬಿರ ಉರಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅಲ್ಲಿರತಕ್ಕಂಥ ನಮ್ಮ 19 ಸೈನಿಕರ ಮೇಲೆ ಗುಂಡನ್ನು ಹಾಕ್ತಾರೆ, ಜೀವಂತವಾಗಿ ಕೊಂದು ಹಾಕ್ತಾರೆ. ಇಡೀ ದೇಶದಲ್ಲಿ ಆಕ್ರೋಶ ಆಗುತ್ತೆ. ನಾವೆಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ರಿಂದ ಏನು ಆ್ಯಕ್ಷನ್ ಆಗಲ್ಲ ಅಂತ ತಿಳ್ಕೊಂಡಿದ್ವಿ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ, ಯಾರು ಮೃತರಾಗ್ತಾರೋ ಅವರಿಗೆ 13 ದಿವಸದ ಒಳಗಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತೇವೆ. ಮೋದಿಯವರು ಸೆಪ್ಟೆಂಬರ್ 18ನೇ ತಾರೀಕಿಗೆ ಉಗ್ರವಾದಿಗಳ ದಾಳಿ ಮಾಡಿದರೆ 13 ದಿವಸಗಳ ಒಳಗಾಗಿ ಸೆಪ್ಟೆಂಬರ್ 29ನೇ ತಾರೀಕು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಕಾಶ್ಮೀರದ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂಥ 50 ಭಯೋತ್ಪಾದಕರನ್ನ ಕೊಂದು ಹಾಕಿದ್ರು ನಿಜವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. 2019 ಮಾಡಿಕೊಡ್ರಿ, ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು. ನಮ್ಮ ದೇಶದ 40ಕ್ಕಿಂತ ಹೆಚ್ಚು ಸೈನಿಕರು ಭಯೋತ್ಪಾದಕ ದಾಳಿಯಲ್ಲಿ ವೀರಮರಣವನ್ನು ಅಪ್ಪಿದರು. ಫೆಬ್ರವರಿ 14ನೇ ತಾರೀಕು ಅವರು ದಾಳಿ ಮಾಡ್ತಾರೆ. ಫೆಬ್ರವರಿ 26ನೇ ತಾರೀಕು ಬೆಳಿಗ್ಗೆ ಮುಂಜಾನೆ ನನ್ನ ದೇಶದಿಂದ ವೈಮಾನಿಕ ದಾಳಿ ಆಗುತ್ತೆ. ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡ್ತೇವೆ. 40 ಸೈನಿಕರ ಸತ್ರೆ 400 ಜನ ಭಯೋತ್ಪಾದಕರನ್ನ ಕೊಂದು ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಇದು ಭಾರತ ದೇಶದ ತಾಕತ್ತು. ಇವತ್ತು ನೋಡ್ರಿ ಹೆಂಗೆ ಭಾರತ ದೇಶದ ತಾಕತ್ತು ಜಾಸ್ತಿ ಆಗ್ತಾ ಇದೆ ಅಂದರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಿದೆ. ಅಮೆರಿಕ ಹೇಳ್ತು ನಾನು